ದೇಶದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ಹರ್ ಘರ್ ತಿರಂಗ ಹಿನ್ನೆಲೆಯಲ್ಲಿ ಉಡುಪಿಯ ಅಪರ ಜಿಲ್ಲಾಧಿಕಾರಿಗಳು ಚಿಪ್ಪಿನಲ್ಲಿ ಭಾರತ ದೇಶದ ನಕ್ಷೆಯನ್ನು ರಚಿಸಿ ತಮ್ಮ ದೇಶ ಪ್ರೇಮ ಮೆರೆದಿದ್ದಾರೆ. ಕರಾವಳಿ ಭಾಗದ ಬೀಚ್ನಲ್ಲಿ ಸಿಗುವ ಕಪ್ಪೆ ಚಿಪ್ಪಿನಲ್ಲಿ ರಚನೆಯಾಗಿದೆ ಸುಂದರ ಭಾರತ. ಚಿಪ್ಪಿನಲ್ಲಿ ಸಮಗ್ರ ಭಾರತದ ಕಲಾಕೃತಿ ರಚನೆ ಮಾಡಿ ದೀಪ ಹಚ್ಚಿ ಧ್ವಜ ಹಾರಿಸಿದ್ದಾರೆ ಎಡಿಸಿ ವೀಣಾ ಬಿಎನ್. ಈ ವೇಳೆ ಪ್ರತಿಕ್ರಿಯಿಸಿದ ಅಪರ ಜಿಲ್ಲಾಧಿಕಾರಿಗಳು, ಹರ್ ಘರ್ ತಿರಂಗ ಅಭಿಯಾನದಡಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ನಾನು ಕೂಡ ಮನೆಯಲ್ಲೇ ವಿನೂತನವಾಗಿ ಕಪ್ಪೆ ಚಿಪ್ಪಿನಲ್ಲಿ ಭಾರತ ರಚನೆ ಮಾಡಿದ್ದೇನೆ. ಯಾವುದೇ ಖರ್ಚಿಲ್ಲದೆ ಸೀಶೆಲ್ ಬಳಸಿ ಭಾರತ ಹಾಗೂ ಧ್ವಜವನ್ನ ನಿರ್ಮಿಸಿದ್ದೇನೆ. ಕಚೇರಿ ಕೆಲಸ ಮುಗಿದ ಬಳಿಕ ರಾತ್ರಿ ಈ ಭಾರತ ರಚನೆ ಮಾಡಿ ಬೆಳಿಗ್ಗೆ ಧ್ವಜ ಹಾರಿಸಿದ್ದೇನೆ. ಈ ಮೂಲಕ ಧ್ವಜ ಹಾರಿಸಿ ದೇಶ ಪ್ರೇಮ ಮರೆಯಲು ಹೆಮ್ಮೆಯಾಗುತ್ತಿದೆ ಎಂದು ಹೇಳಿದರು. ಇಪ್ಪತ್ತೈದನೇ ವರ್ಷದ ಆಜಾದಿ ಅಮೃತ ಮಹೋತ್ಸವ ಶುಭಾರಂಭಕ್ಕೆ ಈ ದಿನ ಚಾಲನೆಯನ್ನು ಸಿಕ್ಕಿದೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷದ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಸ್ವಾತಂತ್ರ್ಯಗಳನ್ನ ಕಳೆದು ಹರ್ ಘರ್ ತಿರಂಗ ಅಭಿಯಾನದಡಿಯಲ್ಲಿ ಇಂದು ಭಾರತ ದೇಶ ವಿಜೃಂಭಣೆಯಿಂದ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನು ಆರಿಸುವುದರ ಮುಖಾಂತರ ನಮ್ಮ ದೇಶದ ಒಂದು ಐಕ್ಯತೆ ಭಾವೈಕ್ಯತೆ ಹಾಗೂ ಅದರ ದೇಶ ಪ್ರೇಮ ಇದನ್ನೆಲ್ಲ ಮೆರಿತಾ ಇದ್ದೀವಿ. ಸೊ ನಮಗೆ ಸಿಕ್ಕಿರೋವಂಥ ಅವಕಾಶದಲ್ಲಿ ಈ ದಿನ ನನ್ನ ಮನೆಯಲ್ಲಿ ಕೂಡ ಒಂದು ಹೊಸದಾಗಿ ಏನಾದರೂ ವಿನೂತನವಾಗಿ ಮಾಡಬೇಕು ಅಂತ ನಾವು ಒಂದು ಯೋಚನೆ ಮಾಡಿಕೊಂಡು ಉಡುಪಿ ಜಿಲ್ಲೆಯಲ್ಲಿ ಸಿಗ್ತಕ್ಕಂಥ ವಿಶಿಷ್ಟವಾದಂಥ ನಿಮ್ಮ ಸೀಶೆಲ್ಸ್ ಏನಿದೆ ಅದ್ರ ಮುಖಾಂತರ ಯಾವುದೇ ಹಣವನ್ನು ಖರ್ಚು ಮಾಡ್ದೇ ಏನಕ್ಕೂ ವೆಚ್ಚ ಇಲ್ಲದೇ ಇರೋ ರೀತಿಯಲ್ಲಿ ಸೀಶೆಲ್ಸ್ನ ತಂದು ಅದರಲ್ಲಿ ನಮ್ಮ ಭಾರತವನ್ನು ನಿರ್ಮಾಣ ಮಾಡಿ ಹಾಗೆ ನಮ್ಮ ಧ್ವಜವನ್ನು ಮಾಡಿ ಇಲ್ಲೇ ಸ್ಥಳೀಯವಾಗಿ ಸಿಗ್ತಕ್ಕಂಥ ಹೂಗಳು ಮತ್ತು ಎಲೆಗಳು ಮರದ ಎಲೆಗಳಿಂದ ಎಲ್ಲ ಅಲಂಕಾರ